ಭಾರತದ ಅಭಿವೃದ್ಧಿಯ ಪರ್ವ ಕಾಲದಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಪುಣ್ಯ. ಮುಖ್ಯವಾಗಿ ಯುವ ಸಮುದಾಯ ದೇಶಕ್ಕಾಗಿ ಕೊಡುಗೆ ನೀಡುವಂತೆ ಸಶಕ್ತರಾಗಬೇಕು. ಅಂತಹ ಅವಕಾಶಗಳನ್ನು ವಿದ್ಯಾರ್ಥಿಗಳು ಕಳೆದುಕೊಳ್ಳಬಾರದು ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದರು. ಅವರು ಸವಣೂರು ವಿದ್ಯಾ ಗಂಗೋತ್ರಿಯ ವಿದ್ಯಾಚೇತನ ಸಭಾಂಗಣದಲ್ಲಿ ಬುಧವಾರ ಎಸ್ಎನ್ಆರ್ ರೂರಲ್ ಎಜುಕೇಷನ್ ಟ್ರಸ್ಟ್ ಪ್ರವರ್ತಿತ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯದ ಸ್ಥಾಪಕ ಶಿಂಟೂರು ನಾರಾಯಣ ರೈಗಳ 13ನೇ ವರ್ಷದ ಸ್ಥಾಪಕರ ದಿನಾಚರಣೆ, ಶಿಂಟೂರು ಸ್ಮೃತಿ ಶಿಷ್ಯ ವೇತನ ವಿತರಣೆ ಹಾಗೂ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಅರ್ಥಪೂರ್ಣವಾದ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಅಶ್ವಿನ್ ಶೆಟ್ಟಿಯವರೇ, ಈ ಬದಲಾವಣೆಯ ಪರ್ವದ ಸಂದರ್ಭದಲ್ಲಿ ಭಾರತ ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಕೊಡಬಲ್ಲದು ಮತ್ತು ಕೊಡುವಂತಹ ಸಾಮರ್ಥ್ಯ ಮತ್ತು ಜವಾಬ್ದಾರಿ ಭಾರತೀಯರಿಗಿದೆ ಅನ್ನುವಂತಹ ಒಂದು ವಿಶ್ವಾಸವನ್ನು ಇಟ್ಕೊಂಡು ರಾಜಕೀಯ ಕ್ಷೇತ್ರಕ್ಕೆ ಬಂದಂತವನ್ನ ಮಿಸ್ಟೆಡ್ ಆಪರ್ಚುನಿಟಿ. ಭಾರತ ಬದಲಾವಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತು ಇಡೀ ಸ್ಮೃತಿಯ ಕಾರ್ಯಕ್ರಮ ಇವತ್ತು ನಡೀತಾ ಇರುವಂತ ತುಂಬಾ ಖುಷಿ ಕೊಡುವಂತಹ ಸಂಗತಿ. ಅವರು ಸೈನಿಕರು ಕೂಡ ಆಗಿದ್ರು ಅನ್ನುವಂಥದ್ದು ಡಬಲ್ ಖುಷಿ ಕೊಡುವಂತಹ ಸಂಗತಿ. ಬಂಧುಗಳೇ, ವಿಶೇಷವಾಗಿ ವಿದ್ಯಾರ್ಥಿ ಮಿತ್ರರೇ, ನಾನು ಈ ಸಂದರ್ಭದಲ್ಲಿ ನಿಮಗೆ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಒಬ್ಬ ಸೈನಿಕನ ಶಿಕ್ಷಕನಾಗಿ ಅವರು ಮಾಡಿದಂತಹ ಸಾಧನೆ ಇಡೀ ಸಮಾಜಕ್ಕೆ ಮಾತ್ರ ಅಲ್ಲದೆ ಅವರ ಕುಟುಂಬದ ಎಲ್ಲ ವ್ಯಕ್ತಿಗಳನ್ನು ಯೋಗ್ಯ ಪುರುಷರನ್ನಾಗಿ ಮಾಡಲಿಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದ್ರೆ ಸಾಧಿಸಬೇಕು, ಈ ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ತಮ್ಮ ವೃತ್ತಿಯನ್ನು ಆಗಾಗ ಬದಲಾವಣೆ ಮಾಡಿ ದೇಶಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟವರು ಶಿಂಟೂರು ನಾರಾಯಣ ರೈಗಳು. ದೇವರ ನಾಡಿನ ಕೇರಳದ ಮಂಜೇಶ್ವರದ ಬಳಿಯ ಶಿಂಟೂರಿನಲ್ಲಿ ಜನಿಸಿದಂತಹ ಶಿಂಟೂರು ನಾರಾಯಣ